ಆಳ್ವಾಸ್ ಪ್ರಗತಿ 15ನೇ ಆವೃತ್ತಿಯ ರೂವಾರಿಗಳು ನಮ್ಮ ಜೊತೆಗಿದ್ದಾರೆ. ವಿವೇಕ್ ಆಳ್ವಾಸ್ ಅವರು. ಸೊ ಯಾವ ರೀತಿಯಾಗಿ ಇದು ನಡೆಯಿತು, ಆರಂಭದ ದಿನ ಯಾವ ರೀತಿಯ ಸ್ಪಂದನೆ ದೊರಕಿತ್ತು ಅಂತ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಗಾಯ್ತು ಸರ್ 15ನೇ ಆವೃತ್ತಿ ಆರಂಭ ಹೇಗಾಯ್ತು? ಆರಂಭ ನಾವು ಕಳೆದ 3 ತಿಂಗಳು ಮುಂಚೆ ನಾವು ಆರಂಭ ಶುರು ಮಾಡಿದ್ವಿ. ಈ ಪ್ರಕ್ರಿಯೆಯಲ್ಲಿ ನಾನು ರೂವಾರಿ ಅಂತ ಹೇಳಲಿಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ ಹೇಳಿದ್ರೆ ಇದರ ಹಿಂದೆ ಎಷ್ಟೋ ನಮ್ಮ ಸಿಬ್ಬಂದಿಗಳು ಇದರ ಹಿಂದೆ ಸುಮಾರು ಪೂರ್ವ ತಯಾರಿ ಮಾಡಿದ್ದಾರೆ. ಒಂದು 300 ಕಂಪನಿಗಳು ಬರಬೇಕಿದ್ರೆ ಅದಕ್ಕೆ ಸುಮಾರು ಸಿದ್ಧತೆಗಳೆಲ್ಲ ನಾವು ಮಾಡಿರ್ತೇವೆ. ಇವತ್ತು ಬೆಳಿಗ್ಗೆ ಕೂಡ ಓರಿಯೆಂಟೇಷನ್ ಅಲ್ಲಿ ನಾನು ಮಕ್ಕಳಿಗೆಲ್ಲ ಹೇಳ್ತಿದ್ದೆ. ಯಾಕೆ ಹೇಳಿದ್ರೆ ಒಂದು ಇಷ್ಟು ಕಂಪನಿ ಇರುವಾಗ ಅವರಿಗೆ ಕೂಡ ಒಂದು ಆಂಗ್ಸೈಟಿ ಬರ್ತದೆ, ಎಲ್ಲಿ ಹೋಗಬೇಕು. ಆ ಕಾರಣಕ್ಕಾಗಿ ನಾವು ಸುಮಾರು ನಮ್ಮ ಈಗ ಕ್ಲಾರಿಟಿ ವಾಲ್ ಇರ್ಬೋದು, ಎಂಪ್ಲಾಯಿಟಿ ಅನೌನ್ಸ್ಮೆಂಟ್ ಸೆಂಟರ್ ಇರ್ಬೋದು, ಆ ಪುಸ್ತಕಗಳಿರ್ಬೋದು. ಈ ವರ್ಷ ನಾವು ಒಂದು ಆನ್ಲೈನ್ ಬಾಟ್ ಕೂಡ ಹಾಕಿದ್ದೇವೆ. ಅದರಲ್ಲಿ ಒಂದು ರೆಸ್ಯೂಮೆ ಅದರೊಳಗೆ ಹಾಕಿದರೆ ತಕ್ಷಣ ಅವ್ರಿಗೆ ಗೊತ್ತಾಗ್ತದೆ ಯಾವ ಕಂಪನಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತದೆ. ಇದೆಲ್ಲ ಮಾಡುವ ಕಾರಣ ಏನು ಹೇಳಿದ್ರೆ ಆದಷ್ಟು ಮಕ್ಕಳಿಗೆ ಕ್ಲಾರಿಟಿ ಸಿಗಲಿ ಅಂತ. ನಾವುಗಳು ಈ ವರ್ಷ ನಮ್ಮ ಜಿಲ್ಲೆ ಹಾಗೂ ನಮ್ಮ ಪಕ್ಕದ ಇಡೀ ಕರಾವಳಿ ಭಾಗಕ್ಕೆ ಒಂದು ಉಪಯೋಗ ಆಗಬೇಕಂತ ನಾವು ಪ್ರತಿ ಊರೂರು ಹೋಗಿ ಅಲ್ಲಿ ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳನ್ನ ನಾವು ನಡೆಸಿದೆವು. ನಾನು ಅಲ್ಲಿ ಕೂಡ ಅದೇ ಹೇಳ್ತಿದ್ದೆ, ಆದಷ್ಟು ನೀವು ಇದಕ್ಕೆ ಪ್ರಿಪೇರ್ ಆಗಿ ಬನ್ನಿ ಅಂತ. ಸುಮಾರು ಮಕ್ಕಳು ಅದನ್ನು ಕೇಳಿಕೊಂಡು ಭಾರಿ ತಯಾರು ಮಾಡ್ಕೊಂಡು ಬಂದಿದ್ದಾರೆ. ನಂಗೆ ಖುಷಿ ಉಂಟು. ನಾವು ಅಪೇಕ್ಷೆ ಮಾಡಿದಾಗೆ ಒಂದು 300 ಕಂಪನಿಗಳು ಈ ಸಲ ಬಂದಿದೆ ಆಳ್ವಾಸ್ ಪ್ರಗತಿಗೆ. ಅದರ ಜೊತೆಗೆ ಮಕ್ಕಳು ಕೂಡ ಒಂದು 10,000 ಮಕ್ಕಳು ಬಂದಿದ್ದಾರೆ. ಯಾಕೆ ಹೇಳಿದ್ರೆ ಒಂದಿನದಲ್ಲೇ ರಪ್ಪ ನಮ್ಮನ್ನು ಜಡ್ಜ್ ಮಾಡಬೇಡಿ. ಇಷ್ಟು ಕಂಪನಿಗಳು ಒಂದೇ ದಿನ ಅವರಿಗೆ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಜಸ್ಟ್ ಒಂದೇ ಟಾರ್ಗೆಟ್ ಇಟ್ಕೊಂಡು ಬರಬೇಡಿ. ಇವತ್ತು ಕಾಲ ನಾವು ಹೇಳಿದಾಗೆ ಇರುವುದಿಲ್ಲ. ಎಷ್ಟೋ ನೋಡಿ, ಒಂದು ಕಾಲದಲ್ಲಿ ಕರಾವಳಿ ಭಾಗದಲ್ಲಿ ನಮ್ಮ ಜನರು ಬೇರೆ ಬೇರೆ ಕಡೆ ಹೋಗಿ ಕಷ್ಟಪಟ್ಟು ಇವತ್ತು ಬೇರೆ ಬೇರೆ ಹಂತ ಮುಟ್ಟಿದ್ದಾರೆ. ಆ ಹಂತ ಮುಟ್ಟಬೇಕಿದ್ರೆ ಅವರಲ್ಲಿ ತುಂಬ ಶ್ರಮ ಹಾಕಿದ್ದಾರೆ. ಈಗೇನಾಗ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮೊಬೈಲಲ್ಲಿ ಟಕ್ 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 ಅಂತ ಸಿಗ್ತದೆ. ಊಟ ಬೇಕಿದ್ರೆ ಕೂಡ ರಪ್ಪ ಸಿಗ್ತದೆ, ಬಟ್ಟೆ ಕೂಡ ರಪ್ಪ ಸಿಗ್ತದೆ, ಗಾಡಿ ರಪ್ಪ ಬರ್ತದೆ. ಅದೇ ಒಂದು ಮೈಂಡ್ ಸೆಟ್ ಸುಮಾರು ಮಕ್ಕಳು ಇಟ್ಕೊಳ್ತಾರೆ. ಅಂದರೆ ಫಾಸ್ಟಾಗಿ ಒಂದು ಒಳ್ಳೆ ಜಾಬ್ ಸಿಗ್ಬೇಕಂತ. ಈಗ ಖಾಲಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಸಾಲದು, ಅವರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ನಾನು ಒಂದು ಫಾರಿನ್ ಗಲ್ಫ್ನ ಕಂಪನಿಯವರೊಟ್ಟಿಗೆ ಮಾತಾಡ್ತಿದ್ದೆ. ಅವ್ರಿಗೆ ಭಾರಿ ಆಸೆ ಉಂಟು. ಒಬ್ಬ ಹುಡುಗ ಹೋಗಿ ಅವ್ರು ಹೇಳ್ತಾರೆ ನನಗೆ, ಒಬ್ಬ ಹುಡುಗ ಹೋಗಿ ಹೇಳಿದ, ನಾನು ಕುಕ್ ಆಗ್ಲಿಕ್ಕೂ ತಯಾರಿದ್ದೇನೆ, ನಾನು ಸೋಷಿಯಲ್ ಮೀಡಿಯಾ ಕೂಡ ತಯಾರಿದ್ದೇನೆ, ನಾನು ರಿಸೆಪ್ಷನ್ ಕೂಡ ತಯಾರಿದ್ದೇನೆ. ಹಾಗೆ ಹೇಳಿದ್ರೆ ಆಗೋದಿಲ್ಲ. ಅದರಲ್ಲಿ ಕೂಡ ಒಂದು ಫೋಕಸ್ ಬೇಕು. ಅವಾಗ ಅವ್ರೇನು ಅನ್ಸರೆ, ಅವ್ರು ಡೆಸ್ಪರೇಟ್ ಅಂತ ಅನ್ಸರೆ. ಡೆಸ್ಪರೇಷನ್ಗಿಂತ ಜಾಸ್ತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬರು ಯಾರನ್ನು ಕೂಡ ಒಂದು ಹೈರ್ ಮಾಡಿದರೆ, ಯಾರನ್ನು ಕೂಡ ಒಂದು ಅವರ ಅರ್ಹತೆ ನೋಡ್ತಾರೆ. ಅರ್ಹತೆಗಿಂತ ಜಾಸ್ತಿ ಅದರಲ್ಲಿ ಏನು ಆ ಕಂಪನಿಗೆ ಬೆನಿಫಿಟ್ ನೋಡ್ತಾರೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಯಾವುದೇ ಇನ್ಸ್ಟಿಟ್ಯೂಷನ್, ಇದು ನಮ್ಮ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ನಿಮ್ಮ ಸುದ್ದಿ ಆಗಿರ್ಬೋದು, ದಿಸ್ ಇಸ್ ಮಾನವ ಸಂಪನ್ಮೂಲ. ಇದು ಕಾಸಲ್ಲ, ಏನು ಬೇರೆ ಅಲ್ಲ. ಇಫ್ ಯು ಹ್ಯಾವ್ ಗುಡ್ ಮ್ಯಾನ್ ಪವರ್ 100% ಆ ಸಂಸ್ಥೆ ಬೆಳೀತದೆ, ಆ ಸಂಸ್ಥೆ ಉದ್ಧಾರ ಆಗ್ತದೆ. ಇವತ್ತು ನಾನು ಯಾಕೆ ಈ ಇನ್ಫ್ಲುಯೆನ್ಸ್ಗಳು ಇದು ಅದು ನಾನು ಯಾವತ್ತಿಗೂ ಬಿಡೋದಿಲ್ಲ ಈ ಉದ್ಯೋಗ ಮೇಳದಲ್ಲಿ. ಯಾಕೆ ಹೇಳಿದರೆ ಇವತ್ತು ಒಂದು ತುಂಬ ಆಸೆ ಇಟ್ಕೊಂಡು ಇಷ್ಟೆಲ್ಲ ಜನ ಬರ್ತಾರೆ. ನಾವುಗಳು ಕೂಡ ಒಂದು ಜಸ್ಟಿಸ್ ಮಾಡಬೇಕು, ಒಂದು ಈಕ್ವಲ್ ಅಪರ್ಚುನಿಟಿ ಎಲ್ರಿಗೂ ಸಿಗಬೇಕು. ಆ ದೃಷ್ಟಿಯಲ್ಲಿ ಮಾಡ್ಕೊಂಡು ಬರ್ತಿದ್ದೇವೆ. ಇದರಲ್ಲಿ ಬೇರೆ ಯಾವುದೇ ಆಸೆ ಇಲ್ಲ, ಯಾವುದೇ ಪ್ರಚಾರದ ನಿರೀಕ್ಷೆ ಇಲ್ಲ. ಇದು ಒಂದು ಒಳ್ಳೆಯದಾಗಲಿ, ಒಂದು ಸಾರ್ಥಕವಾಗಲಿ ಅಂತ ಅದೇ ಆಸೆಯಲ್ಲಿ ನಮ್ಮ ಇಡೀ ತಂಡ ಇದರ ಹಿಂದೆ ಒಂದು 2-3 ತಿಂಗಳಿಂದ ದುಡಿತಿದ್ದಾರೆ. ನಾನು ನೋಡ್ತಿದ್ದೇನೆ. ಇವತ್ತು ಕೂಡ ನಾನು ಎಲ್ರಿಗೂ ಹೇಳೋದು, ನನ್ನಷ್ಟು ಫ್ರೀ ಪರ್ಸನ್ ಯಾರಿಲ್ಲ ಅಂತ ಹೇಳೋದು. ಯಾಕೆ ಹೇಳಿದ್ರೆ ಆ ಪೂರ್ತಿ ತಂಡ ಕಂಪ್ಲೀಟ್ಲಿ ನೋಡ್ಕೊಳ್ತಿದ್ದಾರೆ. ನಂಗೆ ಭಾರಿ ಖುಷಿ ಇದೆ. ಒಂದು 1,000 ಮಕ್ಕಳು, 300 ಸ್ಟಾಫ್ನವರು, ಅದರ ಜೊತೆಗೆ ಒಂದು 100 ಎಂಪ್ಲಾಯಿಟಿ ಅನೌನ್ಸ್ಮೆಂಟ್ ಸೆಂಟರ್, ಎಷ್ಟೋ ನನ್ನ ಓಲ್ಡ್ ಸ್ಟೂಡೆಂಟ್ಸ್, ಎಷ್ಟೋ ನಮ್ಮ ಓಲ್ಡ್ ಸ್ಟಾಫ್ಗಳು ವಾಪಸ್ ಬಂದು ನಮ್ಮ ಜೊತೆ ಸೇರುವಾಗ ಒಂದು ರೀತಿಯ ಒಂದು ಸಂಭ್ರಮ ಅಂತ ಹೇಳ್ಬೋದು. ಹಾಗೆ ಆ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಈಗ 15ನೇ ಆವೃತ್ತಿಯಲ್ಲಿ ಕಾಲಿಟ್ಟಿದ್ದೇವೆ. ಇನ್ನು ಇದು ಆವೃತ್ತಿ ಮಾಡಬೇಕಾದ್ರೆ ಆ ಸಮಯದಲ್ಲಿ ನಿಮಗೆ 15ರಷ್ಟು ಮುಂದುವರಿಬಹುದಂತ ಒಂದು ನಿರೀಕ್ಷೆ ಇತ್ತ? ಅದೇ ಸೇಮ್ ಒಂದು ಮನಸ್ಥಿತಿ ಒಂದು ಇಟ್ಕೊಂಡು, ಅಂದ್ರೆ ಎಲ್ರಿಗೊಂದು ಉದ್ಧಾರ ಆಗಲಿ, ಅದೇ ಒಂದು ಮೈಂಡ್ ಸೆಟ್ ಯಾವತ್ತಿಗೂ ಕಂಟಿನ್ಯೂಟಿಯನ್ನು ನೀವು ಇಟ್ಕೊಂಡು ಬಂದಿದ್ದೇವೆ. ಮತ್ತೆ ಯಾವತ್ತಿಗೊಂದು ಈ ಈಕ್ವಲ್ ಅಪರ್ಚುನಿಟಿಗೆ ಒತ್ತು ಕೊಟ್ಟ ಕಾರಣ ಇವತ್ತು ಕಂಪನಿಗಳು ಕೂಡ ನಮಗೆ ವೇಟೇಜ್ ಕೊಡ್ತಾರೆ. ಈಗ ಶುರು ಮಾಡುವ ಒಂದು 38 ಕಂಪನಿಯಿಂದ ಸ್ಟಾರ್ಟ್ ಮಾಡಿದ್ದು. ಅವು ನಮ್ಗೆ ಗೊತ್ತುಂಟು, ಕಷ್ಟ ಏನಂತ ಗೊತ್ತುಂಟು. ಅಲ್ಲಿ ಹೋಗುದು, ಸೆಕ್ಯೂರಿಟಿಯಿಂದ ಹಿಡ್ಕೊಂಡು ಅಲ್ಲಿ ಮೇಲೆ 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 ಹೋಗಿ, ಆವಾಗ ಇನ್ನೂ ನಾನು ಯಂಗ್. ಆ ಟೈಮಲ್ಲಿ ಅವರು ನಮ್ಮನ್ನು ನೋಡೋ ಏನು ಇವರು ಸಾಧಿಸ್ಬೋದಂತ. ಆದರೂ ಇವತ್ತು ನಮ್ಮಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು 300 ಕಂಪನಿಗಳು ಬರೋದು, ಇದು ಬೆಂಗಳೂರಲ್ಲಿ ಕೂಡ ಯಾರೂ ಮಾಡ್ತಾ ಇಲ್ಲ. ಆವಾಗ ನಮಗೆ ಕೂಡ ಒಂದು ಹೆಮ್ಮೆ, ಒಂದು ಈ ಹಂತಕ್ಕೆ ಬಂತಲ್ಲ ಅಂತ. ಹಾಗೆ
ಇನ್ನೂ ಇದು ಒಳ್ಳೇದಾಗಲಿ, ಜನರಿಗೆ ಇನ್ನೂ ಪ್ರಯೋಜನ ಆಗಲಿ, ಜನರು ಇದನ್ನು ಯೂಸ್ ಮಾಡಲಿ, ಅದೇ ನಮ್ಮ ಎಕ್ಸ್ಪೆಕ್ಟೇಷನ್ ಸರ್. 14 ಆವೃತ್ತಿಗಳಲ್ಲಿ ಹೇಗಿತ್ತು ರಿಸಲ್ಟ್ ಎಲ್ಲ ನಿಮಗೆ ನೋಡಿ? ಬೇರೆ ಬೇರೆ ಒಂದು ಟೈಮಲ್ಲಿ ನಾವು ಹೇಗಿದ್ದೇವೆ ಹೇಳಿದ್ರೆ ಭಾರಿ ಡಿಫೆನ್ಸಿವ್ ಇದ್ದೆ ನಾನು. ಪ್ರತಿ ಬಾರಿ ಹೇಗಾಗ್ತಿತ್ತು ಅಂದರೆ ಏನಾದರೂ ಒಂದು ಬರಲಿಲ್ಲ ಅಂದರೆ ಡಿಫೆನ್ಸಿವ್ ಆಗಿ ನಾವು ಮಾತಾಡ್ತಿದ್ದೆವು. ಈಗ ನಾನು ಅದಕ್ಕೆ ಡಿಫೆನ್ಸಿವ್ ಇಲ್ಲ. ಯಾಕೆ ಹೇಳಿದ್ರೆ ಏನು ಉಂಟು ಸಮಾಜದಲ್ಲಿ, ಏನು ಜಾಬ್ಸ್ ಇದೆ ಅದು ಜಾಬ್ಸ್ ನಾವು ತಗೊಂಡು ಬರ್ತೇವೆ. ಆಸೆಗಳು ಜನರಿಗೆ ನಾಸಾ ಇದು ಅದೆಲ್ಲ ಇರ್ತದೆ, ಹಾಗೆ ಆಗೋದಿಲ್ಲ ಸರ್. ಇವತ್ತು ಏನಾಗ್ತಾ ಉಂಟು, ಇವತ್ತು ಜನರ ಅಪೇಕ್ಷೆ ಒಂದು, ಬಟ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು ನಾವು. ಒಂದು ಈಗ ಕರೆಂಟ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ನಾವು ಒಂದು ಪೇಪರಲ್ಲಿ ಫಸ್ಟ್ ಪೇಜಲ್ಲಿ ಒಂದು ಟ್ರಂಪ್ದೆಲ್ಲ ಘೋಷಣೆಗಳು ನೋಡುವಾಗ ನೀವು ಲೆಕ್ಕ ಹಾಕಿ ನಾವೇ ಇಲ್ಲಿ ಎನಿಸ್ತಾ ಇರ್ತೇವೆ ಏನಾಗ್ತದೆ ಅಂತ. ಈ ಕಂಪನಿಗಳು ಎಷ್ಟು ಇದಾಗಿರ್ತಾರೆ. ಸೊ ಇವತ್ತು ದೆರ್ ಇಸ್ ಅ ಚೇಂಜ್, ದೊಡ್ಡ ಚೇಂಜ್ ಇದೆ. ನಾವುಗಳು ಸುಮ್ಮನೆ ಒಂದು IT ಕೋರ್ಸ್ ಮಾಡೋದು, ಸುಮ್ಮನೆ ಒಂದು ಕೋರ್ಸ್ ಮಾಡೋದು, ಆ ರೀತಿ ಆಗಬಾರ್ದು. ಸೊ ಈ ಕಂಪನಿಗಳು ಪ್ರತಿ ವರ್ಷ ಇವ್ರು ಬರುವಾಗ ಕೂಡ ಒಂದು ಎಕ್ಸ್ಪೆಕ್ಟೇಷನಿಂದ ಬರ್ತಾರೆ. ನಾವುಗಳು ಕೂಡ ವರ್ಷ ಏನಿದೆ ಅದನ್ನು ನಿಮಗೆ ಮೊದಲೇ ತೋರಿಸ್ತೇವೆ. ಫಾರ್ ಎಕ್ಸಾಂಪಲ್, ನಮ್ಮ ಫಸ್ಟ್ ಕಂಪನಿಗಳು ರಿಜಿಸ್ಟರ್ ಆಗುವಾಗ ಇದರಲ್ಲಿ ಏನಾಗ್ತದೆ ಹೇಳಿದ್ರೆ ಸ್ವಲ್ಪ ಪಾಪದ ಕಂಪನಿಗಳೆಲ್ಲ ಫಸ್ಟ್ ರಿಜಿಸ್ಟರ್ ಆಗೋದು. ಸೊ ಅದನ್ನು ಫಸ್ಟ್ ಕಂಪನಿ ರಿಜಿಸ್ಟರ್ ಆಗುವಾಗಲೇ ನಾವು ಈ ಇಂಟರ್ನೆಟಲ್ಲಿ ಹಾಕಿರ್ತೇವೆ. ಸೊ ಯಾಕೆ ಹೇಳಿದ್ರೆ ಜನರಿಗೆ ಗೊತ್ತಾಗಲಿ ಯಾವ ಥರದ್ದೆಲ್ಲ ಜಾಬ್ ಇದೆ ಸ್ಟಾರ್ಟಿಂಗಿಂದ. ಯಾರು ಇದನ್ನು ಕರೆಕ್ಟ್ ಫಾಲೋ ಮಾಡ್ತಾರೆ ಅವ್ರಿಗೆ ಕರೆಕ್ಟ್ ಗೊತ್ತಾಗ್ತದೆ ಯಾವ ಕಂಪನಿಗೆ ನಾನು ತಯಾರಾಗಬೇಕಂತ. ಹಾಗೆ ಇನ್ನು ನಾನು ಕೇಳೋದಿಷ್ಟೇ ನಿಮ್ಮ ಮುಖಾಂತರ, ಮಕ್ಕಳು ದಯವಿಟ್ಟು ನೀವು ಎನಿಸ್ಬೇಡಿ ಅಂದರೆ ಇದು ಕೇವಲ ಇದೇ ನಮ್ಮ ಫೈನಲ್ ಜಾಬ್ ಅಂತ. ಜಾಬು ನೀವು ಒಂದು ಶುರು ಮಾಡಿ. ನೀವು ಪುತ್ತೂರಲ್ಲಿ ಕೂತ್ಕೊಂಡು, ಬೆಳ್ತಂಗಡಿಯಲ್ಲಿ ಕೂತ್ಕೊಂಡು, ಮೂಡುಬಿದಿರೆಯಲ್ಲಿ ಕೂತ್ಕೊಂಡು ನೀವು ದೊಡ್ಡ ದೊಡ್ಡ ಕಂಪನಿಗಳು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನೀವುಗಳು ಒಂದು ಜಾಬ್ ಸಿಕ್ಕಿದ್ರೆ ಅದರ ಮುಖಾಂತರ ನಿಮಗೆ ಬೇರೆ ಜಾಬ್ ಕೂಡ ಒಂದು ಸಿಸ್ಟಮ್ ಒಳಗಡೆ ಇರ್ತೀರಿ. ಇವತ್ತು ನೀವುಗಳು ಸೆಲ್ಫಿಶ್ ಆಗಿರಬೇಕು. ಸೆಲ್ಫಿಶ್ ಹೇಗೆ? ನಿಮ್ಮ ಮೇಲಲ್ಲ, ನಿಮ್ಮ ಪೇರೆಂಟ್ಸ್ ಮೇಲೆ, ನಿಮ್ಮ ಪೋಷಕರ ಮೇಲೆ. ಇವತ್ತು ಅವರು ಎಷ್ಟೋ ಕಷ್ಟಪಡ್ತಾರೆ, ಅವರ ಒಂದು ಆಸೆ ಇರ್ತದೆ, ನನ್ನ ಮಕ್ಕಳು ಒಂದು ಒಳ್ಳೆ ಜಾಬ್ ಸಿಲೆಕ್ಟ್ ಆಗಬೇಕಂತ ಆಸೆ ಇರ್ತದೆ. ನೀವು ಒಂದು ಒಳಗೆ ಹೋಗಿ, ಆ ಸಿಸ್ಟಮ್ ಒಳಗಡೆ ಹೋಗಿ, 100% ನಿಮಗೆ ಸಾಧನೆ ತನ್ನಷ್ಟೇ ನಿಮ್ಮ ಹಿಂದೆ ಬರ್ತದೆ. ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಇದೇ ಬೇಕು ಅದೇ ಬೇಕಂತ ಹೇಳಿದರೆ ಭಾರಿ ಕಷ್ಟ. ಅದಕ್ಕೆ ಆ ಡಿಫೆನ್ಸಿವ್ ಏನು ನಾವು 2007 ಭಾರಿ ಡಿಫೆನ್ಸಿವ್, ಇಲ್ಲ ನಮ್ಮ ಬೆಸ್ಟ್ ಅಂತ ಏನುಂಟು ಅದನ್ನು ನಾವು ತೋರಿಸ್ತೇವೆ. ಅದು ಜನರಿಗೆ ಅರ್ಥ ಆಗಬೇಕು. ನಾವು ಇದು ಯಾವುದೇ ಪ್ರಚಾರ ನಿರೀಕ್ಷೆ ಮಾಡ್ಕೊಂಡೆಲ್ಲ ಮಾಡೋದು ವಿಚಾರ ಅಲ್ಲ. ಇವತ್ತೊಂದು ಒಳ್ಳೆ ರೀತಿಯಲ್ಲಿ ಆಗಬೇಕಂತ. ಇದರ ಹಿಂದೆ ಏನು ಹೋರಾಟ ಇದೆ ನಮ್ಗೆ ಗೊತ್ತು, ನಾವು ಮಾಡುವವರಿಗೇ ಗೊತ್ತು. ಇವತ್ತು ನೀವು ಲೆಕ್ಕ ಹಾಕಿ, ಯಾವುದೇ ಉದ್ಯೋಗ ಮೇಳಗಳು ಸತತವಾಗಿ ಇಷ್ಟು ವರ್ಷ ನಡೆಸೋದು ನಾನಂತೂ ನೋಡಲಿಲ್ಲ. ನಾವು ಯಾಕೆ ಇದನ್ನು ಮಾಡ್ತಿದ್ದೇವೆ ಹೇಳಿದ್ರೆ ಒಳ್ಳೇದಾಗಲಿ ಬೆಳೀತಾ ನಾವು ಕೂಡ ಸುಮಾರು ಎಕ್ಸ್ಪೀರಿಯನ್ಸ್ ಪಡೆದಿದ್ದೇವೆ. ಕೆಲವು ಜನ ಎನಿಸ್ತಾರೆ ನಿಮ್ಮ ಮಕ್ಕಳಿಗೆ ಇದರಲ್ಲಿ ಏನು ಪ್ರಯೋಜನ ಅಂತ. ನನ್ನ ಮಕ್ಕಳಿಗೆ 1,000 ವಾಲಂಟಿಯರ್ಸ್ ಇರ್ತಾರೆ. ಇವ್ರುಗಳು ನೋಡ್ತಾರೆ, ಗಮನಿಸ್ತಾರೆ. ಇದು ಕೂಡ ಒಂದು ಲರ್ನಿಂಗ್ ಬೈ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೇವೆ. ಅವ್ರಿಗೆ ಗೊತ್ತಾಗ್ತದೆ ಕಂಪನಿಗಳು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸೊ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಇದು ಈ ಪ್ರಕ್ರಿಯೆಯಲ್ಲಿ ನಡೀತಾ ಉಂಟು. ಇದು ಕೇವಲ ಒಂದು ಜಾಬ್ ಮಾತ್ರ ಸಿಗ್ತಾ ಇಲ್ಲ, ಇಡೀ ಪೂರ್ತಿ ಒಂದು ಸಮಾಜಕ್ಕೆ ಒಂದು ದಾರಿ ತೋರಿಸ್ತದೆ. ಅಂದರೆ ಏನಾಗ್ತಿದೆ ಇವತ್ತು ಕರೆಂಟ್ ಸಿಚುವೇಶನ್ ಏನಂತ, ಯಾವ ಮಕ್ಕಳು ಜಾಸ್ತಿ ಇದ್ದಾರೆ, ಯಾವ ಮಕ್ಕಳು ಕಮ್ಮಿ ಇದ್ದಾರೆ, ಯಾವ ಜಾಬ್ಸ್ ಜಾಸ್ತಿ ಇದೆ, ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ನೋಡುವವರಿಗೆ ನಮಗೆ 100% ಗೊತ್ತಾಗ್ತದೆ ಯಾವ ಜಾಬ್ಸ್ ಈಗ ಮಾರ್ಕೆಟಲ್ಲಿ ಭಾರಿ ಡಿಮಾಂಡಲ್ಲಿ ಇರೋದು ಅದಿಲ್ಲ. ಬಟ್ ಯಾವತ್ತಿಗೊಂದು ಕೋರ್ಸ್ಗಳು ನೀವು ಅದರ ಆಧಾರದಲ್ಲಿ ಮಾಡಬೇಡಿ. ಕೋರ್ಸಲ್ಲಿ ಪ್ಯಾಷನ್ ಆಗಿ ಮಾಡಿ. ಇವತ್ತು ಎಷ್ಟೋ ಕೋರ್ಸಸ್ಗಳುಂಟು, ಎಷ್ಟೋ ಜಾಬ್, ಒಳ್ಳೆ ಜಾಬ್ ಸಿಗ್ತದೆ. ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸು, ನಿಮ್ಮ ಮೀಡಿಯಾದ ಕೋರ್ಸು, ಎಷ್ಟು ಬೇಕಾದ್ರೆ ಜಾಬ್ಸ್ ಉಂಟು ನೋಡಿ. ಅದು ಜೀ ಕನ್ನಡ, ನಿಮ್ಮ ಎಷ್ಟೋ ಚಾನೆಲ್ಸ್ಗಳು ಅದು ಬಂದಿದೆ ಹೈರಿಂಗ್ಗೆ. ಸೊ ಆದರೂ ಮಕ್ಕಳ ಸಂಖ್ಯೆ ಕಮ್ಮಿ ಅದರಲ್ಲಿ. ಎಲ್ಲ ನಾನು ನೋಡಿದ ಆಚೆ ನಾವು ನೋಡ್ತಿದ್ದೆ ನುಡಿಸಿರಿ ವೇದಿಕೆಯಲ್ಲಿ ಎಲ್ಲ ಐ ಟಿ ಎಷ್ಟು ಮಕ್ಕಳಿದ್ದಾರೆ. ಆಳ್ವಾಸ್ ಅಂದರೆ ಪರ್ಫೆಕ್ಷನ್ಗೆ ಹೆಸರು. ಆಳ್ವಾಸ್ ನುಡಿಸಿರಿ ಆಗಿರ್ಬೋದು, ಆಳ್ವಾಸ್ ವಿರಾಸತ್ ಆಗಿರ್ಬೋದು. ಸೊ ಬಹುಶಃ ಅದರ ಜೊತೆಗೆ ಇವತ್ತು ಆಳ್ವಾಸ್ ಪ್ರಗತಿ ಸೇರಿಕೊಂಡಿದೆ ಅಂತ ಕೊಡ್ತಾರೆ. ಹೌದು ಸರ್, 100%. ಇದರಲ್ಲಿ ನೋ ಡೌಟ್. ನಮ್ಮ ಎಲ್ಲರ ಗುರು ನಮ್ಮ ಅಧ್ಯಕ್ಷರು ಯಾವತ್ತಿಗೂ ಅವರ ಮನಸ್ಸಲ್ಲಿ ಹೇಗೆ ಅಂತ ಹೇಳಿದರೆ ಸಮಾಜದಿಂದ ಪಡೆದ ಕಾಸು ಸಮಾಜಕ್ಕೆ ವಾಪಸ್ ಹೋಗ್ಬೇಕಂತ. ಅದೇ ದಾರಿಯಲ್ಲಿ ನಾವು ಮಕ್ಕಳು ಕೂಡ ಅದೇ ಯೋಚನೆ ಮಾಡ್ಕೊಂಡು, ನಾನು ಮಕ್ಕಳು ಮಾತ್ರ ಅಲ್ಲ, ಇದರ ಜೊತೆಗೆ ಎಲ್ಲ ನಮ್ಮಲ್ಲಿರುವ ಸಿಬ್ಬಂದಿಗಳು ಕೂಡ ಇದೇ ಒಂದು ದೃಷ್ಟಿಕೋನ ಇಟ್ಕೊಳ್ತಾರೆ. ಇವತ್ತು ಅವರು ಎನಿಸೋದಿಲ್ಲ ಅಂದರೆ ನನ್ನ ಟೈಮ್ ಇಷ್ಟೇ, ನಾನು ಇಷ್ಟೇ ಮಾಡಬೇಕಂತ. ಅವರೆಲ್ಲರ ಒಂದು ಮನಸ್ಥಿತಿ ನಮ್ಮ ಸಂಸ್ಥೆ ಅಧ್ಯಕ್ಷರನ್ನು ನೋಡಿ ನಾವು ಕಲ್ತದ್ದು. ಯಾಕೆ ಹೇಳಿದರೆ ಅದು ಸಾಂಸ್ಕೃತಿಕ ರಂಗ ಇರಲಿ, ಅದು ಕ್ರೀಡೆ ಇರಲಿ, ಅದು ಯಾವುದೇ ಕನ್ನಡ ಭಾಷೆ ಇರಲಿ, ಬೇರೆ ಬೇರೆ ಹೋರಾಟಗಳು ನಾವು ಕಣ್ಣಾರೆ ನಾವು ನೋಡಿದ್ದೇವೆ. ಅದು ಯಾವ ಮಟ್ಟಲ್ಲಿತ್ತು, ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಅಂತ. ಸೊ ಅವರು ತೋರಿಸಿದ ದಾರಿಯಲ್ಲೇ ನಾವುಗಳು ಹೋಗ್ತಿದ್ದೇವೆ. ನಾವು ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲ ಸಿಬ್ಬಂದಿಗಳು, 4,500 ಸಿಬ್ಬಂದಿಗಳು ನಾವು ಅದೇ ಒಂದು ಮನಸ್ಥಿತಿ, ಅದೇ ಯೋಚನೆ ಇಟ್ಕೊಂಡು ಹಾಗೆ ವರ್ಷ ಬೇರೆ ಬೇರೆ ಕಾರ್ಯದಲ್ಲಿ ನಾವು ಜೋಡಣೆ ಆಗ್ತೇವೆ. ಇದು ನಮ್ಮ ನಾಳ್ದು ಬರುವ 15ನೇ ತಾರೀಕಿನ
ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ನಮ್ಮ ಬೇರೆ ನುಡಿಸಿರಿ ಆಗಿರ್ಬೋದು, ವಿರಾಸತ್ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಇದೇ ಒಂದು ಪರ್ಫೆಕ್ಷನ್ ಆಗಬೇಕು, ಎಲ್ರಿಗೂ ಒಂದು ಬೆನಿಫಿಟ್ ಸಿಗಬೇಕು. ಈಗ ಸಂಸ್ಥೆ ಅಧ್ಯಕ್ಷರದ್ದು ಏನು ಯೋಚನೆ ಹೇಳಿದರೆ, ಈಗ ನುಡಿಸಿರಿ ಮಾಡುವಾಗ ಇದು ಕೇವಲ ಒಂದು ವರ್ಗಕ್ಕೆ ಮಾಡೋದಿಲ್ಲ, ಇವ್ರುಗಳು ಕೇವಲ ಒಂದು ಹಿರಿಯರಿಗೆ ಮಾತ್ರ ಮಾಡೋದು, ಮಕ್ಕಳಿಗೆ ಕೂಡ ಒಂದು ಖುಷಿ ಆಗಲಿಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇಟ್ಕೊಳ್ತಾರೆ. ಹೋದ್ಸಲ ನಾವು ಈ ಜಾಂಬೂರಿ ಮಾಡುವಾಗ ಒಂದು ಕಡೆ ಸೈನ್ಸ್ ಜಾಂಬೂರಿ, ಒಂದು ಕಡೆ ಕಲೆಗೆ ಒತ್ತು ಕೊಟ್ಟ ಒಂದು ವೇದಿಕೆ, ಹಾಗೆ ಎಷ್ಟು ವೇದಿಕೆಗಳು, ಎಲ್ರಿಗೂ ಒಂದು ವೇದಿಕೆ ಇರಲಿ ಅಂತ ಆ ದೃಷ್ಟಿಯಲ್ಲಿ ಅವರು ಬೆಳೆಸ್ಕೊಂಡು ಬಂದದ್ದು. ಹಾಗೇನೆ ಇದರಲ್ಲಿ ಕೂಡ ಎಲ್ಲ ಒಂದು ಕ್ವಾಲಿಫಿಕೇಶನ್ ಅವರಿಗೆ ಬೆನಿಫಿಟ್ ಸಿಗಬೇಕಂತ ಉದ್ದೇಶದಲ್ಲಿ ನಾವು ಮಾಡ್ತಿದ್ದೇವೆ ಸರ್. ಥ್ಯಾಂಕ್ ಯು ಸರ್. ತುಂಬ ಓಕೆ. ಸುದ್ದಿಗೂ ಕೂಡ ಧನ್ಯವಾದ. ಯಾವತ್ತಿಗೂ ಸುದ್ದಿ ನಮ್ಮ ಜೊತೆ, ನಾನು ಹೋದ ಬಾರಿ ಕೂಡ ನಿಮ್ಮ ಮುಖಾಂತರ ನಾವು ಈ ಬೆಳ್ತಂಗಡಿ ಉದ್ಯೋಗ ಮೇಳ ಮಾಡುವಾಗ ಕೂಡ ನೀವು ಭಾರಿ ನಮಗೆ ಸಪೋರ್ಟ್ ಮಾಡಿದ್ರಿ. ನಂಗೆ ಭಾರಿ ಖುಷಿ ಉಂಟು ಈ ಸುದ್ದಿ ನಮ್ಮ ಚಾನೆಲ್ ಹೇಗೆ ಬೆಳೀತಾ ಉಂಟು, ಎಷ್ಟು ನಿಮ್ಮ ಪ್ರಿಂಟ್ ಮೀಡಿಯಾದಲ್ಲಿರ್ಬೋದು, ನಿಮ್ಮ ಮ್ಯಾಗ್ಝಿನ್ಗಳಿರ್ಬೋದು, ನಿಮ್ಮ ಚಾನೆಲ್ಗಳಿರ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ನೀವೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಇದು ತುಂಬ ಮುಂದೆ ಬೆಳೀತದೆ ಅಂತ ನನಗೆ ಗ್ಯಾರಂಟಿ ಇದೆ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.